ಯಕ್ಷಗಾನ ಅಂದರೆ ಕರಾವಳಿಯ ಆರಾಧನಾ ಕಲೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇತ್ತ ಮಂಗಳೂರು ಹೊರವಲಯದ ಸುರತ್ಕಲ್ಲ ಕೃಷ್ಣಾಪುರದಲ್ಲಿ ಪುಟ್ಟ ಮಕ್ಕಳು ಕೂಡ ತಾವು ಯಾವುದೇ ಪ್ರತಿಭಾನ್ವಿತ ಕಲಾವಿದರಿಗೂ ಕಡಿಮೆ ಇಲ್ಲದಂತೆ ದಿಗಿನ ಹಾಕಿದ್ದಾರೆ. ಇವರ ನಾಟ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದಾತ್ವು. ಮಕ್ಕಳು ಕೂಡ ಯಕ್ಷಗಾನ ಪ್ರದರ್ಶನವನ್ನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಎಲ್ಲಿ ಅಂತೀರಾ? ಬನ್ನಿ ಪರದಿ ನೋಡಿ. ಯಕ್ಷಗಾನದಲ್ಲಿ ದಿಗಿನ ಹಾಕೋದು ಸುಲಭದ ಮಾತಲ್ಲ. ಒಂದೆರಡು ದಿಗಿನ ಹಾಕಿದ್ರೆ ಸುಸ್ತಾಗತ್ತೆ. ಪ್ರತಿಭಾನ್ವಿತ ಕಲಾವಿದರೇ ಒಂದೆರಡು ದಿಗಿನ ಹಾಕಿ ಸುಸ್ತಾಗುವ ಹೊತ್ತಲ್ಲಿ ಇನ್ನು ಪುಟ್ಟ ಮಕ್ಕಳು ಉತ್ಸಾಹದಿಂದ ದಿಗಿನ ಹಾಕಿದ್ರೆ ಹೇಗಿರ್ಬೇಡ ಹೇಳಿ. ಅದನ್ನ ನೋಡಲು ಕಣ್ಣುಗಳೆರಡು ಸಾಲದಾತ್ವು. ಹೌದು, ಮಂಗಳೂರು ಹೊರವಲಯದ ಸುರತ್ಕಲ್ ಸಮೀಪದ ಕೃಷ್ಣಾಪುರದಲ್ಲಿ ಯಕ್ಷಗುರು ರಕ್ಷಿತ್ ಶೆಟ್ಟಿ ಪಡ್ರೆ ನಿರ್ದೇಶನದಲ್ಲಿ ಸಿದ್ಧಿವಿನಾಯಕ ಯಕ್ಷಗಾನ ಕಲಾಕೇಂದ್ರದ ಮಕ್ಕಳು ನೀಡಿದ ಯಕ್ಷಗಾನ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತು. ತಮ್ಮ ಯಕ್ಷ ನಾಟ್ಯ ರಂಗ ಪ್ರವೇಶದ ಬಗ್ಗೆ ಮಕ್ಕಳು ಸಂತಸ ಹಂಚಿಕೊಂಡ್ರು. ರಂಗ ಪ್ರವೇಶಕ್ಕೆ ತಯಾರು ಮಾಡಿದ ಗುರು ರಕ್ಷಿತ್ ಶೆಟ್ಟಿ ಪಡ್ರೆ ಹಾಗೂ ಪ್ರೋತ್ಸಾಹ ನೀಡಿದ ಪೋಷಕರನ್ನ ಮನಪೂರ್ವಕವಾಗಿ ಸ್ಮರಿಸಿ ಧನ್ಯವಾದ ಸಲ್ಲಿಸಲಾಯಿತು. ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಸ್ಟೇಜಲ್ಲಿ ಮಾಡಲಿಕ್ಕೆ ಒಂದು ಎಕ್ಸೈಟ್ಮೆಂಟ್ ಬೇರೆ ಇತ್ತು. ರಕ್ಷಿತ್ ಪಡ್ರೆ ಸರ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಾವು ಅಲ್ಲಿ ಮಾಡಿ ಬಂದದ್ದು ಎಲ್ಲರ ಸಪೋರ್ಟ್ ಇತ್ತು, ಫ್ಯಾಮಿಲಿದು ಸಹ ತುಂಬಾ ಸಪೋರ್ಟ್ ಇತ್ತು. ನಾವು ಇಲ್ಲಿಯೇ ಮಾಡಿದ್ದು. ರಕ್ಷಿತ್ ಪಡ್ರೆ ಸರ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ನಾವು ಸ್ಟೇಜಲ್ಲಿ ಮಾಡಿದ್ದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಇನ್ನು ಯಕ್ಷ ಕಲಾವಿದೆ ವಿದ್ಯಾ ಕೋಳಿಯೂರು ಅವರು ಮಕ್ಕಳ ನಾಟ್ಯವನ್ನ ಕಂಡು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ವಿದ್ಯಾ ಕೋಳಿಯೂರು. ಇದೀಗ ಕೃಷ್ಣಾಪುರ ಯುವಕ ಮಂಡಲದಲ್ಲಿ ನಡೆಯುತ್ತಿರುವಂತಹ ಮಕ್ಕಳ ಯಕ್ಷಗಾನದ ಹತ್ರ ನಾನಿದ್ದೇನೆ, ಚೌಕಿಯಲ್ಲಿ. ಇಲ್ಲಿ ನೋಡುವಾಗ ತುಂಬ ಸಂತೋಷ ಆಗ್ತಾ ಉಂಟು. ಎಲ್ಲ ನಮ್ಮ ರಕ್ಷಿತ್ ಪಡ್ರೆಯವರ ಶಿಷ್ಯಂದರು, ಸಣ್ಣ ಸಣ್ಣ ಮಕ್ಕಳು, ಇನ್ನೂ ಒಂದು 5-6 ವರ್ಷದ ಮಕ್ಕಳಿಂದ ತೊಡಗಿ ಮದುವೆಯಾದಂತಹ ಯುವಕರು ಎಲ್ಲರೂ ಅವರ ಶಿಷ್ಯರಾಗಿದ್ದಾರೆ. ಎಲ್ಲ ಪರಂಪರೆಯ ವೇಷಗಳು ಮಾತ್ರ ಅಲ್ಲ, ಒಂದಷ್ಟು ಪರ್ಫಾರ್ಮೆನ್ಸನ್ನು ಸಹ ನಾನು ನೋಡಿದೆ. ಎಲ್ಲರೂ ತಾಳಬದ್ಧವಾಗಿ ಲಯಬದ್ಧವಾಗಿ ಕುಣಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶ್ರದ್ಧೆ ಮಕ್ಕಳಿಗೇನಿದೆ, ನಾನು ಪ್ರತಿಯೊಬ್ಬನೂ ತಾನು ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಬೇಕು ಎಂಬಂತಹ ಶ್ರದ್ಧೆಯನ್ನು ನಾನು ಕಾಣ್ತಾ ಇದ್ದೇನೆ. ಇಂಥ ಒಂದು ಈ ಅದ್ಭುತವಾದಂತಹ ಶಿಷ್ಯರನ್ನು ಪಡೆದಂತಹ ರಕ್ಷಿತ್ ಪಡ್ರೆ ಅವರು ನಿಜವಾಗ್ಲೂ ಧನ್ಯರು. ಮಾತ್ರ ಅಲ್ಲ, ಅಂತಹ ಗುರುಗಳನ್ನು ಪಡಿಬೇಕಿದ್ರೆ ಈ ಮಕ್ಕಳಿಗೆ ಸಹ ಯೋಗ ಬೇಕು. ರಕ್ಷಿತ್ ಶೆಟ್ಟಿ ಅವರು ಇನ್ನಷ್ಟು ಈ ರೀತಿ ಮುಂದುವರಿದು ನಮ್ಮ ತೆಂಗುತುಟ್ಟು ಯಕ್ಷಗಾನವನ್ನು ಉಳಿಸಲಿ, ಬೆಳೆಸಲಿ. ಅವರ ಹಾಗೆ ಎಲ್ಲರೂ ಕೀರ್ತಿಯನ್ನು ಪಡೆಯಲಿ. ಯಕ್ಷಗಾನಕ್ಕೆ ಖಂಡಿತವಾಗಿಯೂ ಅಳಿವಿಲ್ಲ ಎನ್ನುವುದನ್ನು ನಮ್ಮ ಈ ಮಕ್ಕಳು ತೋರಿಸಿಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಾವು ನಂಬಿದಂತಹ ಮಹಾಗಣಪತಿಯವರು ಆಯುಷ್ಯ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗುರು ಕಲಾವಿದ ರಕ್ಷಿತ್ ಶೆಟ್ಟಿ ಪಡ್ರೆ ಮಾತನಾಡಿ, ಸುಮಾರು 50ರಿಂದ 60 ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬಾ ಕಡಿಮೆ ಅವಧಿಯಲ್ಲಿ ಮಕ್ಕಳನ್ನ ಸಿದ್ಧಗೊಳಿಸಿ ರಂಗ ಪ್ರವೇಶ ಮಾಡಲಾಗಿದೆ ಅಂತ ಸಂಭ್ರಮ ಹಂಚಿಕೊಂಡರು. ನಮ್ಮ ಸಿದ್ಧಿವಿನಾಯಕ ಯಕ್ಷನಾಟ್ಯ ಕಲಾ ಕೇಂದ್ರದ ಪ್ರದರ್ಶನ ನಡೀತಾ ಇದೆ. ಸುಮಾರು 50ರಿಂದ 60 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದೊಂದು ವಾರ್ಷಿಕೋತ್ಸವದ ಕಾರಣ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಕಲಿತವರು ಇದ್ದಾರೆ, 2 ತಿಂಗಳಿಂದ ಜಾಯ್ನ್ ಆದವರು ಇದ್ದಾರೆ, ಮತ್ತು ದೊಡ್ಡವರು ಜಾಬಿಗೆ ಹೋಗುವವರಿದ್ದಾರೆ, ರೀಸೆಂಟಾಗಿ ಕಲಿತವರು. ಸೊ ಎಲ್ಲ ಮಕ್ಕಳೊಂದು ಪರಿಶ್ರಮದಿಂದ ಇವತ್ತೊಂದು ನಾವು ರಂಗ ಏರಿದ್ದಾರೆ ಮಕ್ಕಳು. ಅದರಲ್ಲಿ ಸಹ ಪೋಷಕರು ಎಕ್ಸಾಮ್ ಟೈಮ್ ಇದ್ದ ಕಾರಣ ನಮಗೆ ಪ್ರಾಕ್ಟೀಸ್ಗೆ ಜಾಸ್ತಿ ಸಮಯ ಸಿಗಲಿಲ್ಲ. ಆದರೂ ಕೂಡ ಸಿಕ್ಕಿದಂತಹ ಕಾಲಾವಕಾಶದಲ್ಲಿ ಹಿಮ್ಮೇಳದವರನ್ನು ಸೇರಿಸಿಕೊಂಡು ಒಂದು ಉತ್ತಮ ಪ್ರದರ್ಶನ ಕೊಡೋದಕ್ಕೆ ನಾವೆಲ್ಲರೂ ಶ್ರಮಪಟ್ಟಿದ್ದೇವೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆಲ್ಲ ಪೋಷಕರ ಸಹಕಾರ, ಮಕ್ಕಳ ಸಹಕಾರ ಪ್ರಯತ್ನ ಪಟ್ಟಿದ್ದೇವೆ. ಅಂದರೆ ಯೂಟ್ಯೂಬ್ಗಳಲ್ಲಿ ಯಕ್ಷಗಾನಗಳು ಬರುವ ಕಾರಣ, ಅಂದರೆ ಬೇರೆ ಕಲೆಗಿಂತ ಈ ಕಲೆ ಬಹಳ ಬೇಗ ಫೇಮ್ ಮತ್ತು ನೇಮ್ ತಂದು ಕೊಡುವಂಥದ್ದು. ವೇಷ ಕಂಡಾಗ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಮತ್ತು ಫಸ್ಟಿಗೆ ಕ್ಲಾಸಿಗೆ ಬರುವಾಗ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ. ಆಮೇಲೆ ಯಕ್ಷಗಾನ ವೇಷ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ನಾವು ಮಾಡಬೇಕೆನ್ನುವಂಥ ಹಂಬಲ ಹೆಚ್ಚಾಗ್ತದೆ. ಈ ಕಲೆಯೇ ಹಾಗೆ, ಬಣ್ಣದ ಕಲೆ.
ಒಮ್ಮೆ ಮೇಕಪ್ ಹಚ್ಚಿದ್ರೆ ಮತ್ತೆ ಮತ್ತೆ ರಂಗಕ್ಕೆ ಹೋಗಬೇಕೆನ್ನುವಂತಹ ಆಸೆ ಪ್ರತಿಯೊಬ್ಬರಿಗೆ ಇರ್ತದೆ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಇದ್ದಾರೆ ಯಕ್ಷಗಾನದಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕರಾವಳಿಯ ಯಕ್ಷಗಾನ ಕಲೆಯೊಂದು ನಶಿಸಿ ಹೋಗುತ್ತಿದೆ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ಎಳೆಯ ಮಕ್ಕಳು ಯಕ್ಷಗಾನ ಕಲೆಯತ್ತ ಆಕರ್ಷಿತರಾಗ್ತಾ ಇರುವುದು ನಾವು ಹೆಮ್ಮೆ ಪಡಬೇಕಾದ ವಿಚಾರ. ಕಲೆ ಬೆಳೆಯಲಿ, ಕಲಾವಿದನ ಬದುಕು ಹಸನಾಗಲಿ, ಮತ್ತಷ್ಟು ಮಗದಷ್ಟು ಯುವ ಕಲಾವಿದರು ಯಕ್ಷಗಾನದತ್ತ ಬರಲಿ ಅನ್ನೋದು ಪ್ರೇಕ್ಷಕ ಪ್ರಭುಗಳ ಆಶಯ. ಕ್ಯಾಮರಾಮನ್ ಶಿವಪ್ರಸಾದ್ ಜೊತೆ ಅಂಜನ್ ಕೆ ಕುಂದರ್, ನಮ್ಮ ಕುಡ್ಲ ನ್ಯೂಸ್ 24/7.